ಸೊಣ್ಮೆಲು ನಮ್ಮ ಕುಡ್ಲ ತುಳುವಾರ್ತಿ ಮುಖ್ಯಾಂಶಗಳು. ಕೋರ್ಟ್ ನಿರ್ದೇಶನ ಕೊರೊಂಡಲ ಪಚ್ಚನಾಡಿ ಕುಡುಪು ಮಂದರ ಪ್ರದೇಶದ ಸಂತ್ರಸ್ತರಿಗೆ ಮಹಾನಗರ ಪಾಲಿಕೆ ಪರಿಹಾರ ಒದಗಾದಜಿ ಪಾಲಿಕೆ ಕಮಿಷನರ್ ರೆಡ ಅಸಮಾಧಾನ ತೋಜಾಯಿನ ರಾಜ್ಯ ಹೈಕೋರ್ಟ್. ಕುಡ್ಲದ ಉರ್ವಸ್ಟೋಡ್ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಲೋಕಾರ್ಪಣೆ ಇಂಗ್ಲಿಷ್ ಬರವು ಕ್ರಮ ಗುಲಾಮರಿನ ತಯಾರು ಮಲ್ತೊಂದು ಇಂಚಿನ ಸಂಸ್ಥೆಲು ನಲಾತ್ ಸ್ಥಾಪನೆ ಅವರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್. ನೂತ ಐನ ದೇಶದ ಇನ್ನರ್ ವೀಲ್ ಸಂಸ್ಥೆ ಸೇವಾ ಸಂಘಟನೆ ಅದು ಗುರುತು ಮಲ್ತೊಂದು ಕುಡ್ಲಗ ಅಧಿಕೃತ ಭೇಟಿ ಕೊಡ್ದು ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಗುರ್ಕಾರ್ದಿ ವಾರಿಜಿ ಜಗದೀಶ್. 25,000 ರೂಪಾಯಿ ಕುಟೀರ ಭಾಗ್ಯ ಯೋಜನೆ ಇತ್ತದ ಈ ಸರ್ತಿಲ ಬಜೆಟ್ ಸೇರ್ಸಾದ ತಪ್ಪು ಮಾಹಿತಿ ಬಜೆಟ್ ಜನಪರಾತ್ ಜನ ವಿರೋಧಿ ಅಬ್ದುಲ್ ರೌಫ್. ವಾರ್ತೆದವರ ಪಚ್ಚನಾಡಿ ಕುಡುಪು ಮಂದರ ಪ್ರದೇಶಡು ಘನತ್ಯಾಜ್ಯ ಭೂಭರ್ತಿ ಘಟಕೊಡ್ದು ಉಂಡಾಯಿ ನಷ್ಟುಡು ನಿಲೆಕಳವನ್ನಕ್ಲೆಗೆ ಪರಿಹಾರ ಕೋರಿದರೆ ರಾಜ್ಯ ಹೈಕೋರ್ಟ್ ನಿರ್ದೇಶನ ಕೊರಂಡಲ ಪರಿಹಾರ ಕೋರದು ನಡೆದವರ ಕೋರ್ಟ್ ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಮಿತ್ ಅಸಮಾಧಾನ ತೋಜಾದಂಡು ಮುಖ್ಯ ನ್ಯಾಯಾಧೀಶರು ಎಎಸ್ ಓಕ ದುಂಬಾಡ್ತೆಡು ಗುರುವಾರ ಹೈಕೋರ್ಟ್ದ ವಿಭಾಗೀಯ ಪೀಠ ವಿಚಾರಣೆ ನಡಪಾದಂಡು. ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ನ ಮಿತ್ತು ರಾಜ್ಯ ಹೈಕೋರ್ಟ್ ಅಸಮಾಧಾನ ತೋಜಾದಂಡು ಮಹಾನಗರ ಪಾಲಿಕೆ ಸುತ್ತದ ಪಚ್ಚನಾಡಿ ಕುಡುಪು ಬೊಕ್ಕ ಮಂದಾರ ಪ್ರದೇಶಡು ಘನತ್ಯಾಜ್ಯ ಭೂಭರ್ತಿ ಘಟಕೊಡ್ದು ಉಂಡಾಯಿನ ನಷ್ಟುಡು ನಿಲೆ ಕಳವನ್ನಕ್ಲೆಗ್ ಪರಿಹಾರ ಕೊರಿಯರೆ ರಾಜ್ಯ ಹೈಕೋರ್ಟ್ ನಿರ್ದೇಶನ ಕೊರುಂಡಲ ಪರಿಹಾರ ಕೊರೊಂದು ನಡೆದವರ ಕೋರ್ಟ್ ಅಸಮಾಧಾನ ತೆರಿಪಾದಂಡು. ಕರ್ನಾಟಕ ಕಾನೂನು ಸೇವೆಳಿನ ಪ್ರಾಧಿಕಾರ ಸಂದಾಯಿನ ಸಾರ್ವಜನಿಕ ಎಡ್ಡೆಪ್ಪುದ ಅರ್ಜಿ ವಿಚಾರಣೆ ಮುಖ್ಯ ನ್ಯಾಯಾಧೀಶರು ಎಎಸ್ ಓಕ ದುಂಬಾಳ್ತಿದ ವಿಭಾಗೀಯ ನ್ಯಾಯಪೀಠಡು ನಡಪಾಯಿರು. ಕುಡ್ಲ ಮಹಾನಗರ ಪಾಲಿಕೆ ಸಂದಾಯಿನ ವರದಿನು ತೂದು ನ್ಯಾಯಪೀಠ ಪಾಲಿಕೆ ಕಮಿಷನರ್ ವಿರುದ್ಧ ಅಸಮಾಧಾನ ತೆರಿಪಂಡು ನಷ್ಟ ಆಯ್ನಕ್ಲಿಗೂ ಪರಿಹಾರ ಕೊರಿಯರೆ ಜನವರಿ 21ಕ್ಕೆ ಕೋರ್ಟ್ ಆದೇಶ ಕೊರುಂಡಲ ಕಮಿಷನರ್ ಮಣಿಪಂದೆ ಕೊಲ್ಲುದಿರು ಪರಿಹಾರ ದೆತ್ತೊನೊಡಾಯಿನಂಚಿನ ಸಂತ್ರಸ್ತೆರ್ನ ಬಗೆಟ್ ಸರಿಯಾಯಿನ ಮಾಹಿತಿ ಒದಗಾದಜಿ ಒವ್ವ ಕಾರಣ ಕೊರತು ಕಮಿಷನರ್ ಕೋರ್ಟುದ ದಿಕ್ಕು ತಪ್ಪಾವನ ಪ್ರಯತ್ನ ಮಲ್ತಿದಿರು ಈ ರೀತಿ ಮಲ್ಪುರೆನು ಕೋರ್ಟು ಸೈಸುಜಿಂದು ಕೋರ್ಟ್ ಪಂತಡು ಅರ್ಜಿದಾರರಿನ ಪರವಾದ ವಾದ ಮಲ್ತನ ವಕೀಲರು ಸಂತ್ರಸ್ತೆರಿಗೆ ಎಡೆಮುಟ್ಟ ಪರಿಹಾರ ಕೊರ್ತುಜಿ ಪರಿಹಾರ ಕೊರ್ಪುನ ಬಗೆಟ್ ಎಂಕ್ಲೆಡ ಚರ್ಚೆ ಮಲ್ತದಿಜಿರು ಪಾಲಿಕೆನ ಅಕ್ಲೆಗ್ ಬೋಡಾಯಿನಂಚ ಪರಿಹಾರ ನಿಘಂಟು ಮಲ್ತದನೆಂದು ಪೀಠಗೂ ತೆರಿಪಾದಿರು. ಸರ್ಕಾರದ ಪರ ವಕೀಲರು ಪೀಠಗೂ ಮಾಹಿತಿ ಕೊರದು ಕುಡ್ಲ ಸ್ಮಾರ್ಟ್ ಸಿಟಿ ಕಾರ್ಪೊರೇಷನ್ಗೆ ಕಮಿಷನರ್ ಆದ ಪ್ರಶಾಂತ್ ಕುಮಾರ್ನ ಅಜತ್ದಾಂದು ತೆರಿಪಾಯಿರು. ವಕೀಲರಿನ ಪಾತ್ರದ ತೊನ್ನ ನ್ಯಾಯಪೀಠ 102 ಜನ ಸಂತ್ರಸ್ತರು ಉಲ್ಲೇರಿಂದ ಎನ್ನದಂಡು ಅವೇ ತಂಚ ಪಾಲಿಕೆ ಪರಿಹಾರ ಕೊರದು ಆ ಬೆಗಿಟ್ ದಾಖಲಿನ ಅರ್ಜಿದಾರರು ಕಾನೂನು ಸೇವೆಳಿನ ಪ್ರಾಧಿಕಾರಗೂ ಸಂದವಡು ಈ ದಾಖಲಿನ ಅರ್ಜಿದಾರರು ಬೊಕ್ಕ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಪಿಂದಂದು ಪರಿಹಾರ ಕೊರ್ಪುನ ಬಗೆಟ್ ಕೋರ್ಟುಗೂ ವರದಿ ಕೊರಡು ಪರಿಹಾರ ಕೊರನ ಬಗೆಟ್ ಪಾಲಿಕೆಲ ಪ್ರಮಾಣ ದೋಲೆ ಸಂದಾವಡಂದು ಪಂಡಿನ ನ್ಯಾಯಪೀಠ ವಿಚಾರಣೆಯನ್ನು ಫೆಬ್ರವರಿ 15ಕ್ಕೆ ದುಂಬು ಪಾಡ್ತದೆ. ಹಳೆಯಂಗಡಿ ತೋಕೂರು ಸರ್ಕಾರಿ ಶಾಲೆದ ಕೈತರ ಗುರುವಾರ ಬಯ್ಯಗ ರಡ್ ಬೈಕ್ಲು ಎಡ್ತಿನ ಬೈಕ್ದ ಜವನೆ ಜೀವ ಕಳವನ್ನ ಬೇಜಾರದ ಸಂಗತಿ ನಡೆತದೆ. ಜವನನು ಬೆದ್ರ ಪರಿಸರದ ಮೋಕ್ಷಿತಂದು ಗುರುತು ಮಲ್ತದೇರು. ಹಳೆಯಂಗಡಿ ತೋಕೂರ್ ಕೈತಲ್ ಗುರುವಾರ ಬಯ್ಯಗ ಗಾಡಿ ಎಡ್ತದ ಜವನೆ ಒರಿ ಜೀವ ಕಳವಂದೇರು. ಹಳೆಯಂಗಡಿ ತೋಕೂರ್ ಸರ್ಕಾರಿ ಶಾಲೆದ ಕೈತಲಿ ಈ ಸಂಗತಿ ನಡೆತದಂಡು. ಕುಡ್ಲಾರ್ದು ಕಿನ್ನಿಗೋಳಿದಂಚಿ ಪೋವಂದಿತ್ತಿನ ಬೆಸಿಲಿಕಾ ಪುದರ್ದ ಖಾಸಗಿ ಸರ್ವಿಸ್ ಬಸ್ಸನ್ನು ಓವರ್ಟೇಕ್ ಮಲ್ಪನಗ ಎದುರುಡ್ದು ಬರೊಂದಿತ್ತಿನ ಬೈಕ್ ಒಂಜೆಕ್ ಗಾಡಿ ಎಡ್ತದಂಡು. ಬೈಕ್ ಇಡಿತ್ತಿನ ಜವನೆ ಎಡ್ತನ ರಭಸಗು ಬಸ್ಸದ ಚಕ್ರದಾಡಿಕು ಬೂರ್ದು ತೀರ್ದೆರು. ಜವನೆ ಬೆದ್ರ ಪರಿಸರದ ಮೋಕ್ಷಿತ್ ಪಂದು ಗುರ್ತು ಮಲ್ತದೆರು. ಸಂಚಾರಿ ಪೊಲೀಸರು ಕೇಸದೆ ತೊಂದರು. ಹಾಸನೋಡು ಜವನೆ ಊರಿ ಜವಂದಿ ಊರ್ತಿನ ಪ್ರೀತಿ ಮಲ್ತೊಂದಿತ್ತದು ಜವಂದಿ ಮದ್ಮೆಗೆ ಒಪ್ಪಂದೆ ಉಪ್ಪನಗ ಅಳೆನ ಮಾರ್ಗುಡು ಒಟ್ರಾಸಿ ಕಡ್ತದ ಕೆರ್ನ ಸಂಗತಿ ನಡೆತಂದು. ಹೇಮಂತ್ ಪನ್ಪನ ಜವನೆ ಸಕಲೇಶ್ಪುರ ತಾಲೂಕುದ ಸಿದ್ದಾಪುರ ಗ್ರಾಮದ ಜವಂದಿನ ಕೆರ್ದು ಪದ್ರಾಡ ಆದು ಬೇತೆ ಕಡೆಟ್ ಜೀವದ ತೊಂದನ ಬಗೆಟ್ ವರದಿ ಆತಂಡು. ಪ್ರೀತಿ ಪ್ರೇಮಾಂದ್ ಬಲಿ ಬರ್ಪುನ ತಿರ್ಗುನ ಇತ್ತಿತ್ತೆ ಹೆಚ್ಚಾದ ಅಕೇರಿಗೆ ಬೊರ್ಚಾಂದನ ಮಾತ ನಡಪುನ ಸಂಗತಿ ವರದಿ ಆವೊಂದುಂಡು. ಹಾಸನಡು ಒರ್ತಿ ಜವಂದಿನು ಪ್ರೀತಿ ಮಲ್ತೊಂದಿತ್ತಿನ ಜವನೆ ಒರಿ ಆಳು ಒಪ್ಪುದು ಜಲಿಂದು ನಡು ಮಾರುಕೊಡೆ ಮಾರಕ ಅತ್ಯಾರಡು ಕಡ್ತದು ಕೆರ್ತು ಪಡ್ಡ ಬೇಜಾರದ ಸಂಗತಿ ನಡತದುಂಡು. ಹೇಮಂತ ಪನ್ಪುರ 25 ವರ್ಷ ಪ್ರಾಯದ ಜವನೆ ಕೆರ್ನ ಆರೋಪಿ ಆದುಲ್ಲೆ. ಸಕಲೇಶ್ಪುರ ತಾಲೂಕುದ ಬಾಳೆಗದ್ದೆ ಸಿದ್ದಾಪುರ ಗ್ರಾಮದ 21 ವರ್ಷ ಪ್ರಾಯದ ಜವಂದಿನು ಹೇಮಂತ್ ಕೆರ್ತೆ
ಮುಜಿನಾಲ್ ವರ್ಷುಡ್ದು ಹೇಮಂತ್ ಜವಂದಿನ ಪ್ರೀತಿ ಮಲ್ತೊಂದಿತ್ತೆ ಆಂಡ ಆಳು ಮದ್ಮೆ ಆಯ್ರೆ ತಯಾರಿಜ್ಜಿಂದ ಪಂದಿನೆಡದವರ ಗುರುವಾರ ಪಗೆಟ್ಟು ಕೇರ್ತು ಪಾಡ್ದೆ ಜವಂದಿ ಇಲ್ಲಾಡ್ದು ಪಿದೈ ಬತ್ತದು ಓಡೆಗ ಪೋವೊಂದು ಪುನಗ ಒಟ್ರಾಸಿ ಮಾರಕ ಅತ್ಯಾರ್ಲೆಡೆ ಕಡ್ತದು ಪದ್ರಡಾತೆ ಆಂಡ ಆರೋಪಿ ಹೇಮಂತ್ಲ ಅವೆಡ್ದ ಬೊಕ್ಕ ದೂರ ಪೋದು ಜೂವ ದೆತೊಂದೆಂದು ವರದಿಯಾತನೆ ಗ್ರಾಮಾಂತರ ಪೊಲೀಸರ ಭೇಟಿ ಕೊರತು ಸಂಗತಿ ತೆರೆದು ಜವಂದಿನ ಪುಣದೆಪ್ಪಾದು ಸಕಲೇಶ್ಪುರದ ಕ್ರಾಫರ್ಡ್ ಆಸ್ಪತ್ರೆಗೆ ಸಾಗಾದಿರು ಜವಂದಿನ ಇಲ್ಲದಕ್ಲೇನ ದೂರದಂಚ ಸಕಲೇಶ್ಪುರ ಗ್ರಾಮಾಂತರ ಸ್ಟೇಷನ್ ತನಿಖೆ ದೊಂಬರಿತನು ಇತ್ತಿದ ಇಂಗ್ಲಿಷ್ ಬರವು ಕ್ರಮ ಗುಲಾಮೀರಿನ ತಯಾರು ಮಲ್ತೊಂದುಂಡು ಜೋಕ್ರಿಡ ಆತ್ಮವಿಶ್ವಾಸ ಹೆಚ್ಚೊಡು ದಂಡ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ದಂಚಿನ ಬರವು ಸಂಸ್ಥೆರು ನಲಾತು ತಾಪನೆ ಆವಡೊಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಪಂತೇರು ಕುಡ್ಲ ಉರ್ವ ಸ್ಟೋರ್ ವಿನೇಜಸ್ ಟ್ರವ ಕೈತಲು ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಲೋಕಾರ್ಪಣೆ ಮಲ್ತದ ಪಾತೀರಿ ಕುಡ್ಲ ಊರ ಸ್ಟೋರ್ದ ಮಿನೇಜಸ್ ಟವರ್ ಕೈತಲ್ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಉದಿಪನಕು ಅಟ್ಟಣೆ ಮಲ್ತದಿತ್ತಿರ ಸ್ವಸ್ತಿಕ ಚಾರಿಟೇಬಲ್ ಟ್ರಸ್ಟ್ ಸುರು ಮಲ್ತಿನ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಂಸ್ಥೆನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಲೋಕಾರ್ಪಣೆ ಮಲ್ತಿರು ಮಿತ್ತ ಮಟ್ಟದ ಬರವು ಇಲಾಖೆದ ಹೆಚ್ಚಿಗೆ ಮುಖ್ಯ ಕಾರ್ಯಂತಿರು ಜಿ ಕುಮಾರ್ ನಾಯ್ಕ್ ಪೊಸ ಸಂಸ್ಥೆ ಬೊಕ್ಕ ಟ್ರಸ್ಟ್ಗೆ ಎಡ್ಡೆಪ್ಪು ಬಯಕೇರು ಸ್ವಸ್ತಿಕ ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯರು ಡಾಕ್ಟರ್ ರಾಘವೇಂದ್ರ ಹೊಳ್ಳ ಸರ್ವಿರಿಗ್ಲ ಉದ್ದೇಶಿಸಿದ ಪಾತಿರ್ದು ಸೊಲ್ಮೆ ಸಂದಾಯರು ನಮ್ಮ ಉದ್ದೇಶ ಸರಿಯಾಗಿದ್ರೆ ಇಡೀ ವ್ಯವಸ್ಥೆ ಅಥವಾ ಸಮಾಜ ನಮ್ಮೊಂದಿಗೆ ನಿಲ್ತದೆ ಅಂತ ಹೇಳುವುದಕ್ಕೆ ಸಾಕ್ಷಿ ಈ ಸ್ವಸ್ತಿಕ ಸಂಸ್ಥೆ. ನಾವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಯಾಕೆಂತ ಹೇಳಿದ್ರೆ ಕಾಲೇಜಿನ ಮಾನ್ಯತೆ ಪಡೆಯಲಿಕ್ಕೋಸ್ಕರ ಬೆಂಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಅತ್ಯಂತ ಹಿರಿಯ IAS ಆಫೀಸರ್ ವಿದಿನ ಕ್ಷಣದಲ್ಲಿ ನಾನು ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಫೈಲ್ ಅನ್ನು ನಾನು ಲಾಗಿನ್ ಅಲ್ಲಿ ಕ್ಲಿಯರ್ ಮಾಡ್ತೇನೆ ಡಾಕ್ಟರ್, ನೀವು ಟೆನ್ಷನ್ ಮಾಡಬೇಡಿ, ಅಂಡ್ ಡೂ ದಟ್ ಅಂತ 2 ಸಲ ಅವರ ಲಾಗಿನ್ಗೆ ಹೋಗುವ ಸಂದರ್ಭದಲ್ಲಿ ಸುಮಾರು 8 ರಿಂದ 10 ಗಂಟೆಯ ಒಳಗೆ ಅದನ್ನು ಕ್ಲಿಯರ್ ಮಾಡಿ ಸಚಿವರು ಅಶ್ವಥ್ ನಾರಾಯಣ ಅವರು ಈ ವರ್ಷ ಒಂದು ಉದ್ದೇಶ ಇತ್ತು, ಉತ್ತಮ ಶಾಲೆಗಳು ಮಾತ್ರ ಬರಲಿ, ವಿದ್ಯಾಸಂಸ್ಥೆಗಳು ಮಾತ್ರ ಬರಲಿ. ಯಾಕೆಂದ್ರೆ ಯಾವುದೇ ವಿದ್ಯಾರ್ಥಿಗಳು ಬೀದಿಯಲ್ಲಿಲ್ಲ, ಎಲ್ರಿಗೂ ಕಾಲೇಜ್ ಇದೆ, ನೀವೇನಾದ್ರೂ ಉತ್ತಮ ಮಾಡ್ತಿದ್ರೆ ಅದಕ್ಕೆ ನಾವು ಸಹಕಾರ ಕೊಡ್ತೇವೆ, ಅಂತ ಸಂಸ್ಥೆ ಮಾತ್ರ ಬರಲಿ, ಕೇವಲ ನಂಬರ್ ಗೇಮಿಗೋಸ್ಕರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ವಿದ್ಯಾಸಂಸ್ಥೆಗಳು ಬೇಡ ಅಂತ ಹೇಳುವ ಉದ್ದೇಶವನ್ನು ಇಟ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಉದ್ದೇಶವನ್ನು ನಮ್ಮ DCM ಅವರಿಗೆ ತಲುಪಿಸಿ ಮಂಗಳೂರಲ್ಲಿ ಇಂತಹ ಸಂಸ್ಥೆ ಬೆಳೀತಾ ಇದೆ, ಅದಕ್ಕೆ ನಿಮ್ಮ ಸಹಕಾರ ಬೇಕು, ನೀವು ಇದಕ್ಕೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತ ನಾವು ಡಾಕ್ಟರ್ ಜಿ ಅವರ ಹತ್ರ ಕೇಳಿಕೊಂಡಾಗ ನೇರವಾಗಿ ಅಶ್ವಥ್ ನಾರಾಯಣ ಅವರಿಗೆ ಮಾತಾಡಿ ಈ ಒಂದು ಸಂಸ್ಥೆ ಹುಟ್ಟಲಿಕ್ಕೆ ಒಬ್ಬ ಉತ್ತಮ ಕಾರಣೀಭೂತ, ಯಾಕೆಂದ್ರೆ ಅವರದೇ ವಿದ್ಯಾಸಂಸ್ಥೆ ಇದ್ರೂ ಕೂಡ ಇಂತಹ ವಿದ್ಯಾಸಂಸ್ಥೆಗಳು ಸಮಾಜಕ್ಕೆ ಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆಗೆ ಹುಟ್ಟು ಹಾಕ್ಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಅಂತಹ ವ್ಯಕ್ತಿ ನಮ್ಮೊಂದಿಗೆ ಇದ್ರೆ ನಮ್ಮ ಉದ್ದೇಶ ಸರಿಯಾಗಿದೆ ಅಂತ ಹೇಳೋದು ಮಾತ್ರ ನಾವು ನಿಜವಾಗ್ಲೂ ಧನ್ಯರು ಸರ್ ನಿಮ್ಮ ಒಂದು ಕೃಪಾ ಕಟಾಕ್ಷಕ್ಕೆ. ಕಾರ್ಯಕ್ರಮಟ್ಟು ಮೈ ಮಿಷನ್ ಪನ್ಪುನ ಕಾರ್ಯಾಗಾರದ ಪೋಸ್ಟರ್ ಪುಡುಗಡೆಂಡ್ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ YS ಸಿದ್ದಗೌಡರಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ವತಿಡ್ದು ತಮ್ಮನದ ಮರ್ಯಾದೆ ಮಲ್ತಿರು. ಅವರ ಮನೆಗೆ ಹೋದಾಗ ಊರಿಗೆ ಪಕ್ಕದಲ್ಲಿ ಒಂದು ಜಮೀನು ಇದಕ್ಕೆ ಕರ್ಕೊಂಡು ಹೋದರು, ತೋರಿಸಿ ಇಷ್ಟಿದೆ, ಏನು ನಾವು ಮಾಡಬಹುದು ಅಂತ ಅನ್ನೋಂಥದ್ದನ್ನು ಕೇಳಿದಾಗ ನಾನು ಹೇಳಿದೆ, ನಿನಗೆ ಸೇವೆ ಮಾಡೋ ಮನೋಭಾವ ಇದೆ, ನೀನು ಒಂದು ಒಳ್ಳೆಯ ಕಾಲೇಜನ್ನು ತೆರೆದ್ರೆ ವಿತ್ ಡಿಫರೆನ್ಸ್. ಆಗ ಹೇಳಿದ್ದು ಮಾತು ನಾನು, ಆಗ ಒಳ್ಳೆಯ ಹೆಸರು ಅಂತಂದರೆ ಸ್ವಾರ್ಥಕ್ಕಲ್ಲ, ಸಮಾಜಕ್ಕೆ ಒಂದು ಸೇವೆ ಮಾಡಿದಾಗ ಆಗ್ತದೆ, ಹಾಗಾಗಿ ನಿನಗೂ ತೃಪ್ತಿ ಸಿಗ್ತದೆ, ನನಗೂ ಇರ್ತದೆ ಅಂತ ಆಗ ಮಾಡುವ ಸರ್ ಅಂತ. ಆವಾಗಿಂದ ಅದು ಆಗಿ ಈಗ ಬಂದಿದೆ. ಈಗಾಗಲೇ ಮಾನ್ಯ ಕುಮಾರ್ ನಾಯ್ಕರು ಹೇಳಿದ್ದಾರೆ ಎಷ್ಟು ಕಷ್ಟಪಟ್ಟು ತಕ್ಕೊಂಡಿದ್ದಾರೆ ಅಂತ. ನಾವೆಲ್ಲ ಪ್ರತಿಯೊಂದನ್ನು ಚರ್ಚೆ ಮಾಡಿದ್ದೇವೆ. ಡೆಫಿನೆಟ್ಲಿ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ ಮಂಗಳೂರು ಒಂದೇ ಅಲ್ಲ, ರಾಜ್ಯ ಒಂದೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆನೂ ಇರ್ತದೆ ಅಂತ ಅನ್ನುವಂಥದ್ದು ನಾವೀಗಾಗಲೇ ಅದನ್ನು ಯೋಚನೆ ಮಾಡಿದ್ದೇವೆ.
ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡಿ ತಾಯರು ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ದ ಪ್ರಿನ್ಸಿಪಾಲರು ರಾಜೇಶ್ವರಿ ಡಿ ಶೆಟ್ಟಿ ಪಾಲ್ಗೊಂಡಿರು. 2011 ಡಿಸೆಂಬರ್ ಕುಡ್ಲರ್ നടത്തിയ പോലീസ് ഗോലിബാർഡ് പോലീസರಿನ ಮಿತ್ ಪಗೆ ಬೂಟೆರೆ ಪೊಲೀಸರಿಗೆ ಪೆಟ್ಟುಪಾಡಿನ ಕೇಸಿಗೆ ಸಂಬಂಧಪಟ್ಟದು ಕೂಡ ಮೂವೇರು ಆರೋಪಿಯನ್ನು ಪೊಲೀಸರು ಪತ್ತದೇರು. ಗೋಲಿಬಾರ ಅದು 1 ವರ್ಷ ಆನಗ ನ್ಯೂ ಚಿತ್ರ ಟಾಕೀಸ್ ಕೈತಲು ತನಿಖೆ ಮಲ್ತೊಂದಿತ್ತಿನ ಪೊಲೀಸರಿನ ಕೆರಿಯರೆ ಪ್ರಯತ್ನ ನಡೆತಿತ್ತನೆ. ಬಂಧನೊಡುಪುನ ಆರೋಪಿನ ಸಂಖ್ಯೆ 11ಕ್ಕೆ ಏರಿದೆ. 2019 ಡಿಸೆಂಬರ್ ಕುಡ್ಲಡ್ നടത്തിയ ಪೊಲೀಸ್ ಗೋಲಿಬಾರ್ಗ್ ಪಗೆ ಬೂಟೆರೆ ಪೊಲೀಸರಿಗೆ ಪೆಟ್ಟುಪಾಡಿನ ಕೇಸಿಗೆ ಸಂಬಂಧಪಟ್ಟದು ಕೂಡ ಮೂವರು ಆರೋಪಿಗಳನ್ನು ಪೊಲೀಸರು ಪತ್ತದರು. ಬೋಳಾರದ 19 ವರ್ಷದ ಶಾಕೀರ್, ಕುದ್ರೋಳಿದ 30 ವರ್ಷದ ಅಕ್ಬರ್ ಬೊಕ್ಕ, 32 ವರ್ಷದ ಮೊಹಮ್ಮದ್ ಹನೀಫ್ ಪುಲಾಯ್ಬೂರ್ದರು. ಈ ಕೇಸಡು ಈ ತುಂಬು ಮಾಯಾ ಗ್ಯಾಂಗ್ದ 3 ಜನಕ್ಲೇನು ಬಂಧನ ಮಲ್ತದುಂಡು. ಇತ್ತೆ ಒಟ್ಟು 11 ಜನ ಬಂಧನಡುಲ್ಲೆರು. 2019 ಡಿಸೆಂಬರ್ದ ಸಿಎಎ ಎದುರಾದ ಜೋರ್ದ ಪ್ರತಿಭಟನೆ ನಡಪಾದ ಪೊಲೀಸರ ಮಿತ್ತು ಕಲ್ಲು ದಕ್ಕನಗ ಗೋಲಿಬಾರ್ ಮಲ್ತಿ ನಡೆದಾವರ ಅಪಗ 20 ಜೀವ ಕಳುವೊಂದಿರು. ಆ ಸಂಗತಿಗೂ 1 ವರ್ಷ ದಿಂಚಿನಾಗ ಮಾಯಾ ಗ್ಯಾಂಗ್ ಬೊಕ್ಕ ಕುಡೊಂಜಿ ಗ್ಯಾಂಗ್ ಪೊಲೀಸರಿಗೂ ಪೆಟ್ಟುಪಾಡರಗಾದ 2020 ಡಿಸೆಂಬರ್ 14 ಕುಡ್ಲದ ನ್ಯೂ ಚಿತ್ರ ಟಾಕೀಸ್ ಕೈತಲ್ ತನಿಖೆ ಮಲ್ತೊಂದಿತ್ತಿನ ಪೊಲೀಸರಿಗೂ ಬಿಸತ್ತೆಡು ಕುತ್ತುದೆರು. ಮಾಯಾ ಗ್ಯಾಂಗ್ದಕ್ಕಲು ಅಕ್ಲಿನ ಒಟ್ಟುಗಿತ್ತಿನ ಪ್ರಾಯ ಭರ್ತಿ ಆವಂದಿನ ಒರಿಯನು ಅಮಲ್ದ ಮಾತ್ರೆ ಕೊರ್ದು ಅಯರ್ದು ಈ ಚಲ್ಲ ಕೆಲಸ ಮಲ್ಪಾದಿತ್ತಂಡು. ಸುರುಕು ಪ್ರಾಯ ಭರ್ತಿ ಆವಂದಿನ ಆಣು ಬೊಕ್ಕ ಕುಡೂರಿಯನ್ನು ಪತ್ತದಿತ್ತೆರು. ಐದು ಬೊಕ್ಕ 6 ಜನನು ಬಂಧನ ಮಲ್ತದೆರು. ಇತ್ತೆ ಕೂಡ 3 ಪತ್ತದೆರು. ಇಂಚ ಬಂಧನುಡು ಉಪ್ಪು ನಕ್ಲಿನ ಸಂಖ್ಯೆ 11ಕ್ಕೆ ಏರ್ದುಂಡು. 105 ದೇಶಗಳು ಇನ್ನರ್ವೀಲ್ ಸಂಘಟನೆಯ ಸೇವಾ ಕಾರ್ಯಗಳುಂಡು. ಕೊರೋನಾ ಪೊರ್ತುಡ್ಲ ಬಡವೇರು ಸಿಕ್ಕದಕ್ಲೆಗ್ ನನಲಾತು ಸಹಾಯ ಒದಗಾರೆ ಇನ್ನರ್ವೀಲ್ ಸದಸ್ಯರಿಗೆ ದೇವಿರ ಶಕ್ತಿ ಕೊರಡಂದು ಸಾಮಾಜಿಕ ಸೇವಾ ಸಂಸ್ಥೆ ಇನ್ನರ್ವೀಲ್ದ ಜಿಲ್ಲಾ ಗುರ್ಕಾರ್ದಿ ವಾರಿಜ ಜಗದೀಶ್ ಪಂತೇರು ಬುಧವಾರ ಅಧಿಕೃತವಾದ ಕುಡ್ಲದ ಇನ್ನರ್ವೀಲ್ ಕ್ಲಬ್ಗೂ ಭೇಟಿ ಕೊಡ್ದು ಕಾರ್ಯಕ್ರಮಟು ಪಾಲ್ದೆ ತಂದು ಪಾತೀರಿರು. ಸಾಮಾಜಿಕ ಸೇವಾ ಸಂಸ್ಥೆಲೆಡು ಒಂಜಿ ಆದಿತ್ತದು ಪುದರಪೋಯಿನ ಇನ್ನರ್ವೀಲ್ ಸಂಸ್ಥೆದ ಜಿಲ್ಲಾ ಗುರ್ಕಾರ್ದಿ ವಾರಿಜ ಜಗದೀಶ್ ಕುಡ್ಲಗ ಅಧಿಕೃತವಾದ ಭೇಟಿ ಕುರುಪನ ಕಾರ್ಯಕ್ರಮ ಬುಧವಾರ ಕುಡ್ಲದ ಹೋಟೆಲ್ ಸಭಾಂಗಣ ನಡೆದಿದೆ. ಸಭಾ ಕಾರ್ಯಕ್ರಮವನ್ನು ವಾರಿಜ ಜಗದೀಶ್ ತುಡರಪೊತ್ತ ಉದಿಪನ ಮಲ್ತೇರು. ಇನ್ನರ್ವೀಲ್ ಕುಡ್ಲ ದಕ್ಷಿಣದ ತಾಪಕ ಗುರ್ಕಾರ್ದಿ ಶೀಜಾ ನಂಬ್ಯಾರು ಒಟ್ಟುಗಿತ್ತೇರು. ಸೇವಾಶ್ರಮಗು ಬೋಡೈನ ಅಗತ್ಯದ ದುತ್ತೈತೆಲೆನು ಪಟ್ಟೀರು. ಕ್ಯಾನ್ಸರ್ ಸೀಕ್ದ ಮರ್ದಗ್ ಒರ್ತಿಗ್ 10,000 ರೂಪಾಯಿನ ಇನ್ನರ್ವೀಲ್ ಕ್ಲಬ್ ಕುಡ್ಲ ದಕ್ಷಿಣದ ನೀಡಿಟ್ಟು ಈ ಪೊರ್ತುಡು ಕೊರಿಯರು. ಇನ್ನರ್ವೀಲ್ ದಕ್ಷಿಣ ಸಂಸ್ಥೆಗೆ ಹೊಸದಾದ ಸೇರಿನ ಡಾಕ್ಟರ್ ದಿಶಾ ಅಜ್ಜಿಲ, ಡಾಕ್ಟರ್ ಚೈತ್ರ, ಕಲಾವತಿ ಬೊಕ್ಕ ಜ್ಯೋತ್ಸ್ನ ಈ ಸದಸ್ಯರನ್ನು ವಾರಿಜ ಜಗದೀಶ್ ಎದುಕೊಂದು ಮೆಚ್ಚುಗೆ ತಿರುಪಾಯರು. ಕಾರ್ಯಕ್ರಮ ಗುರ್ಕಾರ್ದಿ ವಾರಿಜ ಜಗದೀಶ್ ಪಾತಿರ್ದು ಇತ್ತೆ 105 ದೇಶಗಳು ಇನ್ನರ್ವೀಲ್ ಸಂಘಟನೆ ಉಂಡು ಸೇವಾ ಸಂಘಟನೆ ಹಿಡಿದು ಭಾರತದ ದೇಶದೊರ್ಮೇಡು ಪುದರ್ ಪಡೆತಂದು ಕೊರೋನಾ ಪೊರ್ತುಡ್ಲ ಬಡವೇರು ಸೀಕದಕ್ಲೆಗ್ ನನಲಾತು ಸಹಾಯ ಒದಗಾರೆ ಇನ್ನರ್ವೀಲ್ ಸದಸ್ಯರಿಗೆ ದೇವಿರ ಶಕ್ತಿ ಕೊರಡದು ನಟ್ಟೊನು ಎಂದು ಪಂಡಿನಾರು. ಸಂಸ್ಥೆಯ ಸೇವಾ ಕಾರ್ಯಗಳಿನ ಬಗೆಟ್ಟು ಮೆಚ್ಚುಗೆ ತಿರುಪಾಯರು. ಆನ್ಲೈನ್ ಅಲ್ಲಿ ಹೇಗೆ ನಮ್ಮ ಇನ್ನರ್ವೀಲ್ನ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಓರಿಯೆಂಟೇಷನ್ ಮಾಡ್ಬೋದು ಅಂತೇಳಿ ಫಸ್ಟ್ ಡೇನೆ ನಾವು ಕಲ್ತ್ಕೊಂಡ್ವಿ. ಇನ್ವೊಕೇಶನ್ ಮಾಡೋ ಮೂಲಕ ಆವಾಗಲೇ ಆ ಹಾಡು ಅಷ್ಟೇ ಎನರ್ಜೆಟಿಕ್ ಆಗಿದೆ. ನಮ್ಮ ಎಲ್ಲ ಪ್ರಾಬ್ಲಮಿಗೂ ಎಲ್ಲ ಸೊಲ್ಯೂಷನ್ ಕೊಡೋಂಥ ಒಂದು ಹಾಡು ಇತ್ನಿ ಶಕ್ತಿ ಹಮೇಲ್ ದೇನಾ ಅಂಥೇಳಿ ನಮಗೆ ಕೊಟ್ಬಿಟ್ಟಿಯಾನೆ. ಅದನ್ನು ನಾವು ನಮ್ಮ ಹತ್ರ ಏನು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಿರಲ್ಲಂತೆ. ಅದಕ್ಕೆ ಯಾವಾಗಲೂ ಹೇಳ್ತಾರೆ ರಾಮಾಯಣದಲ್ಲಿ ಹನುಮಂತ ಸಮುದ್ರ ಲಂಘನ ಮಾಡ್ಬೇಕಾದ್ರೆ ಅವನಿಗೆ ಅಷ್ಟು ಪವರ್ ಇದೆ, ಅಷ್ಟು ದೂರ ಅವ್ನು ಜಿಗಿತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಜಾಂಬವಂತ ಅವ್ನು ಬೂಸ್ಟ್ ಮಾಡ್ದ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸಣ್ಣ ಮಕ್ಕಳಿಗೆ ನಿನ್ನಲ್ಲಿ ಆ ಶಕ್ತಿ ಇದೆ, ನೀನು ಮಾಡು, ಮುಂದೆ ಹೋಗು ಅಂದರೆ ಮಕ್ಕಳು ಮುಂದೆ ಹೋಗ್ತಾರೆ. ನಮಗೂ ಹಾಗೆ ಬೆನ್ನು ತಟ್ಟೋ ಕೆಲಸನ ಮಾಡಿದ್ರು ನಮ್ಮ ವಸುಧಾ ಚಂದ್ರಚೂಡ್. ನಿಮ್ಮಲ್ಲಿ ಶಕ್ತಿ ಇದೆ ಮತ್ತು ಅದಕ್ಕೆ ಯಾವಾಗಲೂ ನಾವು ರೊಟೀನ್ ವರ್ಕನ್ನು ನಾವು ಅಳವಡಿಸ್ಕೊಂಡಿರ್ತೀವಿ. ಅದೇ ಒಂದು ದಾರಿ ಅಂತ ಯೋಚನೆ ಮಾಡಿ ಅದೇ ಸರ್ಕಲಲ್ಲಿ ತಿರುಗ್ತಾ ಇರ್ತೀವಿ. ಆದರೆ ಆ ಸರ್ಕಲಿಂದ ಹೊರಗೆ ಬಂದು ನೋಡಿದಾಗ ಯಾವುದೇ ಪ್ರಾಬ್ಲಮಿಗೂ ಒಂದು ಸೊಲ್ಯೂಷನ್ನು ಇದ್ದೇ ಇರುತ್ತೆ. ಕುಡ್ಲ ದಕ್ಷಿಣದ ಇನ್ನರ್ವೀಲ್ ಕ್ಲಬ್ ಗುರ್ಕಾರ್ದಿ ಪ್ರೇಮ ಮುರಳಿಧರ್ ಪಾತಿರ್ದು ಸಂಸ್ಥೆಯ ಕಾರ್ಯಗಳಿನ ಬಗೆಟ್ಟು ಮೆಚ್ಚುಗೆ ತಿರುಪಾಯರು. We could conduct certain possible projects such as to the members and interclubs, joint projects, celebration of national festivals, helping the poor and needy as per the Pope symbol.
the role played by your association president, Mrs. Vasudha Chandrachud, and our beloved chairman, Mrs. Varija Jagdish, is unforgettable. They motivated the presidents to perform the projects connected to COVID activities and motivated the members to salute the doctors who are working tremendously for the patients suffering from COVID. ಇನ್ನರ್ವಿಲ್ ಕ್ಲಬ್ ಕುಡ್ಲ ದಕ್ಷಿಣ ಸಂಸ್ಥೆ ಅಚ್ಚುಮಲ್ಪೈನ ಕ್ಲಬ್ದ ಬುಲೆಟಿನ್ ಮಲ್ಲಿಗೆ ಬೂಕುನು ಕ್ಲಬ್ದ ಸಂಪಾದಕರು ಕೀರ್ತಿ ಶೆಟ್ಟಿ ಬುಕ್ಕ ರೋಟರಿ ಕ್ಲಬ್ ಕುಡ್ಲ ದಕ್ಷಿಣದ ಗುರುಕಾರ್ದಿ ನಂದಿನಿ ರಘುಚಂದ್ರ ಬಿಡುಗಡೆ ಮಲ್ತೇರು. ಇನ್ನರ್ವಿಲ್ ಕ್ಲಬ್ ಕುಡ್ಲ ದಕ್ಷಿಣದ ಕಾರ್ಯಂತಿರು ಲತಾ ಅಶೋಕ್, ಕೋಶಾಧಿಕಾರಿ ಶ್ರೀಲತಾ ನಂದಕಿಶೋರ್, ಇನ್ನರ್ವಿಲ್ ಕ್ಲಬ್ ಕುಡ್ಲ ದಕ್ಷಿಣದ ಉತ್ತು ಗುರುಕಾರ್ದಿ ಶೀತಲ್ ಕರ್ಕೇರ, ISO ಚೇತನಾ ಶೆಟ್ಟಿ ಪಾಲ್ದೆ ತುಂಡಿರು. ಡಾಕ್ಟರ್ ಶುಭಲಕ್ಷ್ಮಿ ಬೊಕ್ಕ ಶೀತಲ್ ಅಶೋಕ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತು. ನೀರ್ದ ಬೆಲೆ ಏರಾದಿರು ಕುಟೀರ ಭಾಗ್ಯ ಯೋಜನೆ ಬಗ್ಗೆ ಸದನಗೂ ತಪ್ಪು ಮಾಹಿತಿ ಕೊಡ್ತೀರು. ಕುಡ್ಲ ಮಹಾನಗರ ಪಾಲಿಕೆಡ್ ದುಂಬುದಿನ ಬಜೆಟ್ ಜನಪರ ಅತ್ ಜನ ವಿರೋಧಿಂದ ಪಾಲಿಕೆದ ಎದುರು ಪಕ್ಷದ ನಾಯಕರು ಅಬ್ದುಲ್ ರೌಫ್ ದೂರ್ದೇರು. ಆರು ಶುಕ್ರವಾರ ಈ ಬಗೆಟ್ ಸುದ್ದಿಗಾರರ ಪಾತಿರ್ದೇರು. ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕರು ಅಬ್ದುಲ್ ರೌಫ್ ಶುಕ್ರವಾರ ಸುದ್ದಿಗಾರರ ಪಾತಿರ್ದು ಕುಡ್ಲ ಮಹಾನಗರ ಪಾಲಿಕೆಡು ಗುರುವಾರ ದುಂಬುದಿನ ಬಜೆಟ್ ಜನವಿರೋಧಿ ಬಜೆಟ್ ಆದುಂಡು ಒಂದೆರಡು ಬಡವೇರ್ನ ನಡುವರ್ಗದ ಜನಕ್ಲೆಗ್ ಒವ್ವೇ ರೀತಿಯ ಪ್ರಯೋಜನ ಇಜ್ಜೆಂದು ದೂರಿಯರು. ಪೆಟ್ಟಾಯನೆಕ್ ಕೂಡ ಪೆಟ್ಟು ಬೂರ್ನಂಚ ಈ ಬಜೆಟ್ ಉಂಡು ಜನಪರ ಬಜೆಟ್ ಕೊರಿಯರೆ ಬಿಜೆಪಿ ಮಾತ ನಮೂನೆಡ್ಲ ಸೋತುದುಂಡು. ಬಜೆಟ್ ತೆರಿಗೆ ಜಾಸ್ತಿ ಮಲ್ತದಿರು ಕೊರೋನಾ ಕಷ್ಟದ ಪೊರ್ತುಡು ಮೂಜಿ ತಿಂಗೊಲ್ದ ತೆರಿಗೆನು ಬುಡುಡಿತ್ತಂಡು ನೀರ್ದ ಬೆಲೆ ಹೆಚ್ಚು ಮಲ್ತದಿರು ಒಂದು ಜನಕ್ರಣ ಮಿತ್ ಕನಿಕರದ ಅಂತಿನ ಬಜೆಟ್ ಎಂದು ಅರ್ಪಂಡಿರು. ಕುಟೀರ ಭಾಗ್ಯ ಯೋಜನೆಯಡಿ 25,000 ರೂಪಾಯಿ ಕೊರ್ಪ ಅಂದು ಪಂಡದಿತ್ತಿರು. ಈ ರೀತಿ ತಪ್ಪು ಮಾಹಿತಿನ ಸದನೋಡು ಕೊರ್ದು ಸಾದಿ ತಪ್ಪ ಒಂದುಲ್ಲೇರು. ಇತ್ತೆ ಕುಟೀರ ಭಾಗ್ಯ ಯೋಜನೆಯಡಿ 25,000 ರೂಪಾಯಿ ಕೊರೊಂದುಲ್ಲೇರು. ಆಂಡ ಒಂದಿನ ಬಜೆಟ್ ದುಂಬುದಿದ್ದು ತಪ್ಪು ಮಾಹಿತಿ ಕೊಡ್ತುಂಡು. ಈ ಸರ್ತಿದ ಬಜೆಟ್ ಜನಪರ ಅತ್ ಜನ ವಿರೋಧಿ ಬಜೆಟ್ ಎಂದು ಅಬ್ದುಲ್ ರೌಫ್ ಪಂಡೇರು. 3 ತಿಂಗಳ ನೀರಿನ ದರವನ್ನು ಜನಗಳಿಗೆ ಮನ್ನಾ ಮಾಡಬೇಕು ಅಂತೇಳಿ ಆ ಬಿಲ್ 3 ತಿಂಗಳ ಬಿಲ್ಲನ್ನು ಮನ್ನಾ ಮಾಡಬೇಕಂತೇಳಿ ನಾವು ಕಮಿಷನರ್ಗೆ ಮತ್ತು ಮೇಯರ್ಗೆ ಒಂದು ಮನವಿ ಕೊಟ್ಟಿದ್ದೇವೆ. ಜನಗಳಿಗೆ ತುಂಬ ಕಷ್ಟ ಆಗ್ತದೆ, ಆರ್ಥಿಕ ಸಂಕಟದಲ್ಲಿದ್ದಾರೆ, ಅದನ್ನು ಸಹ ಮನ್ನಾ ಮಾಡಬೇಕಂತೇಳಿ ನಾವು ಕೇಳಿಕೊಂಡಾಗ ಅವರು ಹೇಳಿದ್ರು ಮಾಡ್ತೇವೆ ಅಂತೇಳಿ. ಅದನ್ನು ಸಹ ಮಾಡಲಿಲ್ಲ. ನೀರಿನ ದರ ನಾವು ಆಡಳಿತ ಇರುವಾಗ 65 ರೂಪಾಯಿಗೆ 24,000 ಲೀಟರ್ ಮಿನಿಮಮ್ ನಾವು ಕೊಡ್ತಾ ಇದ್ದೇವೆ. ಒಂದು ಮನೆಗೆ ಒಂದು ಬಡವರ್ಗದ ಕುಟುಂಬಕ್ಕೆ 24,000 ಲೀಟರ್ಗಳು ಒಂದು ತಿಂಗಳಿಗೆ ಸಾಕಾಗ್ತಿತ್ತು. ಆವಾಗ ಮಿನಿಮಮ್ 65 ರೂಪಾಯಿ ಬಿಲ್ ಬರ್ತಾಯಿತ್ತು. ಅದನ್ನು ಕಡಿತ ಮಾಡಿ 8,000 ಮಾಡಿದರು. ಆಮೇಲೆ ನಾವು ಚರ್ಚೆ ಮಾಡಿ 10,000 ಮಾಡಿದರು. 10,000ಕ್ಕೆ 60 ರೂಪಾಯಿ ಅಂತ ಮಾಡಿದರು. 24,000 ಇಲ್ಲಿ 10,000 ಇಲ್ಲಿ 14,000 ಲೀಟ್ರ್ ನೀರನ್ನೇ ಕಟ್ ಮಾಡಿ 10,000 ಲೀಟ್ರ್ ನೀರು ಕೊಡುವಂಥದ್ದು ಮಾಡಿದರು. ಅದು ಸಹ ಇಷ್ಟ ತನಕ ಇಂಪ್ಲಿಮೆಂಟ್ ಆಗಲಿಲ್ಲ. ಬಜೆಪಿದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ತಾಣಗಳು ಗುರುವಾರ ಬಂಗಾರ ಕಳುವ ಸಾಗಾಟದ ಆರೋಪಿಲಿನ ಪತ್ತದಿರು. ಕಸ್ಟಮ್ಸ್ ಅಧಿಕಾರಿಗಳು ಒಟ್ಟು 84 ಲಕ್ಷ ರೂಪಾಯಿ ಬಿಲೆತ ಪೇಸ್ಟ್ ಮಲ್ತದನ ಬಂಗಾರನ ಸ್ವಾಧೀನ ಮಲ್ತೊಂದಿರು. ಎತ್ತೆತ್ತೆ ಬಂಗಾರ ಕಳುವ ಸಾಗಾಟ ಭಾರಿ ಹೆಚ್ಚೊಂದುಂಡು. ಬಜ್ಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಡು ಬಂಗಾರ್ ಕಳ್ವ ಸಾಗವನ ಬಗೆಟ್ ಭಾರಿ ತನಿಖೆ ನಡತೊಂದಿತ್ತದು. ಅಪಗಪಗ ಬಂಗಾರ್ ಪದ್ದೆ ಸ್ವಾಧೀನ ಮಲ್ತೊಂದುಲ್ಲೆರು. ಬಿದಾಯ್ ದೇಶದ್ದು ಬಂಗಾರ್ ಕನಪುನ ಆರೋಪಿಳು ತಿಕ್ಕಲ್ದು ಬೂರೊಂದುಲ್ಲೆರು. ಪೇಸ್ಟ್ ಮಲ್ತದ ಬಂಗಾರ್ ಸಾಕ ಒಂದಿತ್ತಿನ ಆರೋಪಿಳೆನು ಕಸ್ಟಮ್ಸ್ ಅಧಿಕಾರಿಲು ಪತ್ತದೆರು. ಒಂಜಿ ವಾರಡು ಅಕ್ರಮ ಬಂಗಾರ್ ಸಾಗವನ ಮೂಜಿನೇ ಕೇಸ್ ಉಂದು ಆದುಂಡು. ಬಂಧನ ಆಯ್ನ ಆರೋಪಿಳೆರ್ದು 82,35,000 ರೂಪಾಯಿ ಬೆಲೆತ ಒಂಜಿ ಬಿಂದು ಆಜಿ ಎಣ್ಮಕ್ಕಿಲ ಬಂಗಾರ್ನ ಅಧಿಕಾರಿಲು ಸ್ವಾಧೀನಗದೆ ತೊಂದೆರು. ಕುಡ್ಲದ ಮಂಗಳ ವಾಲಿಬಾಲ್ ಕ್ರೀಡಾಂಗಣಗಳು ಕೇಂದ್ರದ ಮಾಜಿ ಮಂತ್ರಿ ಪದ್ಮವಿಭೂಷಣ ಪ್ರಶಸ್ತಿಗೆ ಸಂದಿನ ಜಾರ್ಜ್ ಫೆರ್ನಾಂಡಿಸ್ ನೆಂಪುಗಾದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಲೀದಿನ ಕೂಟುಲೆಗ್ ವಾಲಿಬಾಲ್ ಪಂತ ಬೊಕ ಗೋಬ್ಬುಲಿನ ಬಿರ್ಸಿರಿಗ್ ಸ್ಕಾಲರ್ಶಿಪ್ ಕೊರ್ಪನ ಕಾರ್ಯಕ್ರಮ ನಡೆದಿದೆ.
ರಾಷ್ಟ್ರೀಯವಾದಿ ಕ್ರೈಸ್ತರನ ವೇದಿಕೆದ ದುಂಬಾಳ್ತಿಡಿ ಕಾರ್ಯಕ್ರಮ ಅಟ್ಟಣೆ ಆದಿತ್ತು. ರಾಷ್ಟ್ರೀಯವಾದಿ ಕ್ರೈಸ್ತರನ ವೇದಿಕೆ ದುಂಬಾಳ್ತಿಡು ಬೊಕ್ಕ ಮಂಗಳ ಫ್ರೆಂಡ್ಸ್ ಜೊತೆ ಸೇರಿಗಡೆ ಪದ್ಮವಿಭೂಷಣ ಪ್ರಶಸ್ತಿಗೆ ಸಂದದನ ಜಾರ್ಜ್ ಫೆರ್ನಾಂಡಿಸ್ ನಿಂಪುಗಾದ್ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಲೀದಿನ ಕೂಟುಳಿಗೆ ವಾಲಿಬಾಲ್ ಪಂತ ಬೊಕ್ಕ ಅಜತದನ ಗೊಬ್ಬರಿನ ಬಿರ್ಸೇರ್ಗೆ ಸ್ಕಾಲರ್ಶಿಪ್ ಕೊರ್ಪುನ ಕಾರ್ಯಕ್ರಮ ಕುಡ್ಲದ ಮಂಗಳ ವಾಲಿಬಾಲ್ ಕ್ರೀಡಾಂಗಣ ನಡೆತಂಡು. ಡಾಕ್ಟರ್ ಪಿ ವಾಮನ ಶೆನೆ ಗುರುಕಾರ್ಮೆ ವಹಿಸಿದಿತ್ತೀರು. Rashthriyavadi Kraistara Vedika is doing so many things, social work, especially remembering and honoring the former Prime Minister Atal Bihari Vajpayee on his death anniversary, President Abdul Kalam, and also George Fernandes, and many other important services, social services that this group, the Samstha, is doing. So I wish that God may continue to bless them and also strengthen them to do such beautiful, inspiring social work. And I'm very much impressed by Mr. Franklin Montero that he has been taking a special interest and initiative to organize such a beautiful programs. ಉದ್ಯಮಿಲೈನ ಎಲಿಯಸ್ ಸ್ಯಾಂಕ್ಟಿಕ್ಸ್, ಮ್ಯಾಕ್ಸಿನ್ ಕ್ರಾಸ್ಟ, ಲ್ಯಾನ್ಸಿ ಮೊರೀಸಾ, ಜಯಪ್ರಕಾಶ್ ರಾಷ್ಟ್ರೀಯವಾದಿ ಕ್ರೈಸ್ತರನ ವೇದಿಕೆದ ಸಂಚಾಲಕರು ಫ್ರಾಂಕ್ಲಿನ್ ಮೊಂತೆರೋ ಕಾರ್ಯಕ್ರಮಟು ಪಾಲ್ಗೊಂಡಿರು. ಇತ್ತೆ ಕುಡರು ಮುಖ್ಯಾಂಶಗಳು. ಕೋರ್ಟ್ ನಿರ್ದೇಶನ ಕೊರೊಂಡಲ ಪಚ್ಚನಾಡಿ ಕುಡುಪು ಮಂದರ ಪ್ರದೇಶದ ಸಂತ್ರಸ್ತರಿಗೆ ಮಹಾನಗರ ಪಾಲಿಕೆ ಪರಿಹಾರ ಒದಗಾದಜಿ ಪಾಲಿಕೆ ಕಮಿಷನರ್ ನಡ ಅಸಮಾಧಾನ ತೋಜೈನ ರಾಜ್ಯ ಹೈಕೋರ್ಟ್. ಕುಡ್ಲದ ಉರ್ವಸ್ಟೋಡ್ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಲೋಕಾರ್ಪಣೆ. ಇಂಗ್ಲಿಷ್ ಬರೋ ಕ್ರಮ ಗುಲಾಮರಿನ ತಯಾರು ಮಲ್ತೊಂದು ಇಂಚಿನ ಸಂಸ್ಥೆಲು ನಲಾತ್ ಸ್ಥಾಪನೆ ಅವರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್. ನೂತ ಐನ ದೇಶದ ಇನ್ನರ್ ವೀಲ್ ಸಂಸ್ಥೆ ಸೇವಾ ಸಂಘಟನೆ ಅದು ಗುರುತು ಮಲ್ತದುಂಡು. ಕುಡ್ಲಗ ಅಧಿಕೃತ ಭೇಟಿ ಕೊಡ್ದು ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಗುರ್ಕಾರ್ದಿ ವಾರಿಜಿ ಜಗದೀಶ್. 25,000 ರೂಪಾಯಿ ಕುಟೀರ ಭಾಗ್ಯ ಯೋಜನೆ ಇತ್ತದಲ ಈ ಸರ್ತಿಲ ಬಜೆಟ್ ಸೇರ್ಸಾದ ತಪ್ಪು ಮಾಹಿತಿ. ಬಜೆಟ್ ಜನಪರಾತ್ ಜನ ವಿರೋಧಿ ಅಬ್ದುಲ್ ರೌಫ್. ಇಡಗಿನಿತ ನಮ್ಮ ಕುಡ್ಲಾತುಡು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24x7 ಸೋನ್ಮೇಲು.